ಕಾಶ್ಮೀರಿ ಸೇಬ್ 10ನೇ ತರಗತಿಯ 2ನೇ ಪಾಠ. लेखकರು प्रेमचंद. कल शाम को चौक में 2-4 ज़रूरी चीज़ें खरीदने गया था. पंजाबी मेवा फरोशों की दुकानें रास्ते ही में पड़ती है. एक दुकान पर बहुत अच्छे रंगदार गुलाबी सेब सजे हुए नज़र आए. जी ललचा उठा. आजकल शिक्षित समाज में विटामिन और प्रोटीन के शब्दों में ವಿಚಾರ करने की ಪ್ರವೃತ್ತಿ हो गई है. ಇದನ್ನು ಕನ್ನಡದಲ್ಲಿ ಹೀಗೆ ಹೇಳಲಾಗುತ್ತದೆ. ನಿನ್ನೆ ಸಾಯಂಕಾಲ ಒಂದೆರಡು ಮುಖ್ಯವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಹೋದೆ. ಪಂಜಾಬಿನ ತಾಜಾ ಹಣ್ಣುಗಳ ಅಂಗಡಿಗಳು ದಾರಿಯಲ್ಲೇ ಇದ್ದವು. ಒಂದು ಅಂಗಡಿಯಲ್ಲಿ ಬಹಳ ಒಳ್ಳೆಯ ಗುಲಾಬಿ ರಂಗಿನ ಸೇಬುಗಳನ್ನು ಜೋಡಿಸಿದ್ದು ಕಣ್ಣಿಗೆ ಬಿತ್ತು. ಆಸೆಯಾಯಿತು. ಇತ್ತೀಚಿನ ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ವಿಚಾರ ಮಾಡುವ ಅಭ್ಯಾಸವಾಗಿದೆ. टमाटो को पहले कोई भी ना पूछता था. अब टमाटो भोजन का आवश्यक अंग बन गया है. गाजर भी पहले गरीबों के पेट भरने की चीज़ थी. अमीर लोग तो उसका हलवा ही खाते थे. मगर अब पता चला है कि गाजर में भी बहुत विटामिन है. इसलिए गाजर को भी मेज़ों पर स्थान मिलने लगा है. और सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टर की ज़रूरत ना रहेगी. डॉक्टर से बचने के लिए हम नीम कोड़ी तक खाने को तैयार हो सकते हैं. सेब तो रस और स्वाद में अगर आम से बढ़कर नहीं है तो घटकर भी नहीं है. सेब तो यह स्थान मिल चुका है. अब वह केवल स्वाद की चीज़ नहीं है, इसमें गुण भी है. हमने दुकानदार से मोल भाव किया और आधा ಸೇರ್ ಸೇಬ್ ಮಾಂಗೆ. ಟೊಮೊಟೊವನ್ನು ಮೊದಲು ಯಾರೂ ಕೇಳುತ್ತಿರಲಿಲ್ಲ. ಟೊಮೊಟೊ ಊಟದ ಮುಖ್ಯ ಅಂಗವಾಗಿದೆ. ಗಜರಿ ಅಂದರೆ ಕ್ಯಾರೆಟ್ ಸಹ ಮೊದಲು ಬಡವರ ಹೊಟ್ಟೆ ತುಂಬಿಕೊಳ್ಳುವ ವಸ್ತುವಾಗಿತ್ತು. ಶ್ರೀಮಂತರು ಕೇವಲ ಕ್ಯಾರೆಟ್ನ ಹಲ್ವಾ ಮಾತ್ರ ತಿನ್ನುತ್ತಿದ್ದರು. ಆದರೆ ಈಗ ತಿಳಿಯಿತು ಗಜರಿ ಯಾನೆ ಕ್ಯಾರೆಟ್ನಲ್ಲಿ ಬಹಳ ವಿಟಮಿನ್ ಇದೆ ಎಂದು. ಅದಕ್ಕಾಗಿ ಕ್ಯಾರೆಟ್ ಸಹ ಮೇಜಿನ ಮೇಲೆ ಸ್ಥಾನ ಸಿಗತೊಡಗಿದೆ. ಮತ್ತು ಸೇಬಿನ ವಿಷಯದ ಬಗ್ಗೆ ಹೇಳುವುದಾದರೆ ದಿನಕ್ಕೆ ಒಂದು ಸೇಬು ತಿನ್ನುವುದರಿಂದ ಡಾಕ್ಟರ್ನ ಅವಶ್ಯಕತೆ ಇರುವುದಿಲ್ಲ. ಡಾಕ್ಟರ್ ಹತ್ತಿರ ಹೋಗಬಾರದೆಂದು ಬೇವಿನಕಾಯಿ ತಿನ್ನುವುದಕ್ಕೂ ಸಹ ತಯಾರಿರುತ್ತಾರೆ. ಸೇಬು ರಸ ಮತ್ತು ಸ್ವಾದದಲ್ಲಿ ಮಾವಿನಷ್ಟು ಅಲ್ಲದೇ ಇದ್ದರೂ ಅದಕ್ಕಿಂತ ಕಡಿಮೆಯೇನೂ ಇಲ್ಲ. ಸೇಬಿಗೂ ಒಳ್ಳೆಯ ಸ್ಥಾನವಿದೆ. ಈಗ ಇದು ಕೇವಲ ಸ್ವಾದದ ವಸ್ತುವಲ್ಲ, ಇದರಲ್ಲಿ ಗುಣವೂ ಇದೆ. ನಾವು ಅಂಗಡಿಯವನ ಹತ್ತಿರ ಹೆಚ್ಚು ಕಡಿಮೆ ಅರ್ಧ ಸೇರು ಸೇಬು ಕೇಳಿದೆವು. दुकानदार ने कहा, बाबूजी बड़े मज़ेदार सेब आए हैं, खास कश्मीर के. आप ले जाइए, खाकर तबीयत खुश हो जाएगी. ಅಂಗಡಿಯವನು ಹೇಳಿದ, ಯಜಮಾನರೇ, ಬಹಳ ಸ್ವಾದಿಷ್ಟವಾದ ಸೇಬುಗಳು ಬಂದಿದೆ, ವಿಶೇಷವಾಗಿ ಕಾಶ್ಮೀರದ್ದು. ನೀವು ತೆಗೆದುಕೊಂಡು ಹೋಗಿ, ತಿಂದು ಮನಸ್ಸಿಗೆ ಖುಷಿಯಾಗುತ್ತದೆ. मैंने रुमाल निकाल कर देते हुए कहा, चुन चुन कर रखना. दुकानदार ने तराजू उठाई और अपने नौकर से बोला, सुनो, आधा सेर कश्मीर सेब निकालना, चुन कर लाना. ನಾನು ರುಮಾಲನ್ನು ತೆಗೆದುಕೊಡುತ್ತಾ ಹೇಳಿದೆ, ಆರಿಸಿ ಕೊಡಿ. ಅಂಗಡಿಯವನು ತಕ್ಕಡಿಯನ್ನು ತೆಗೆದುಕೊಂಡು ಹಾಗೂ ತನ್ನ ಕೆಲಸದವನಿಗೆ ಹೇಳಿದ, ಕೇಳಿಲ್ಲಿ, ಅರ್ಧ ಸೇರು ಕಾಶ್ಮೀರ್ ಸೇಬನ್ನು ಆರಿಸಿ ತೆಗೆದುಕೊಂಡು ಬಾ. लौंडा 4 सेब लाया. दुकानदार ने तोला, एक लिफाफे में उन्हें रखा और रुमाल में बांधकर मुझे दे दिया. मैंने 4 आने उसके हाथ में रखे. ಹುಡುಗ 4 ಸೇಬನ್ನು ತಂದ. ಅಂಗಡಿಯವನು ತೂಕ ಹಾಕಿದ. ಒಂದು ಲಕೋಟೆಯನ್ನು ಎನ್ವಲಪ್ನಲ್ಲಿ ಹಾಕಿ ರುಮಾಲಿನಲ್ಲಿ ಕಟ್ಟಿಕೊಟ್ಟನು. ನಾನು 4 ಆಣೆ ಅವನಿಗೆ ಕೊಟ್ಟೆ. घर आकर लिफाफा ज्यों का त्यों रख दिया. रात को सेब या कोई दूसरा फल खाने का कायदा नहीं है. फल खाने का समय तो प्रातः काल है. आज सुबह मुँह हाथ धोकर जो नाश्ता करने के लिए एक सेब निकाला तो सड़ा हुआ था. 1 रुपये का आकार का छिलका गल गया था. समझा
रात को दुकानदार ने देखा ना होगा। दूसरे निकाला मगर यह आधा सड़ा हुआ था। अब संदेह हुआ, दुकानदार ने मुझे धोखा तो नहीं दिया है। तीसरा सेब निकाला, यह तो सड़ा तो ना था मगर एक तरफ दबकर बिल्कुल पिचक गया था। चौथा देखा, वह तो बेदाग था मगर उसमें एक काला सुराख था, जैसे अक्सर बेरों में होता है। काटा तो भीतर वैसा ही धब्बे जैसे बेर में होते हैं। एक सेब भी खाने लायक नहीं। 4 आने पैसे का इतना गम ना हुआ जितना समाज में इस चरित्र का पतन का दुकानदार ने जानबूझकर मेरे साथ धोखेबाजी का व्यवहार किया है। एक सेब सड़ा हुआ होता तो मैं उसके क्षमा के योग्य समझता। सोचता उसकी निगाह ना पड़ी होगी, मगर चारों के चारों खराब निकल जाए यह तो साफ धोखा है। ಮನೆಗೆ ಬಂದು ತಂದಿದ್ದ ಸೇಬನ್ನು ಹೇಗೆ ತಂದಿದ್ದರೋ ಹಾಗೆ ಇಟ್ಟರು. ರಾತ್ರಿಯಲ್ಲಿ ಯಾವುದೇ ಸೇಬು ಅಥವಾ ಹಣ್ಣುಗಳನ್ನು ರಾತ್ರಿ ಹೊತ್ತು ತಿನ್ನಬೇಕೆನ್ನುವ ನಿಯಮವಿಲ್ಲ. ಹಣ್ಣುಗಳನ್ನು ತಿನ್ನುವ ಸಮಯ ಬೆಳಿಗ್ಗೆ ಹೊತ್ತು. ಬೆಳಗ್ಗೆ ಎದ್ದು ಮುಖ ಕೈಗಳನ್ನು ತೊಳೆದುಕೊಂಡು ನಾಷ್ಟಕ್ಕಾಗಿ ಒಂದು ಸೇಬನ್ನು ತೆಗೆದುಕೊಂಡೆ. ಸೇಬು ಕೊಳೆತಿತ್ತು. 1 ರೂಪಾಯಿ ಆಕಾರದ ಸಿಪ್ಪೆ ಕರಗಿ ಹೋಗಿತ್ತು. ರಾತ್ರಿ ಸಮಯ ಸರಿಯಾಗಿ ನೋಡದಿರಬಹುದೆಂದುಕೊಂಡೆ. 2ನೆಯ ಸೇಬನ್ನು ತೆಗೆದೆ, ಆದರೆ ಅದು ಅರ್ಧ ಕೊಳೆತು ಹೋಗಿತ್ತು. ನನಗೆ ಆಗ ಅನುಮಾನ ಬಂದಿತು, ಅಂಗಡಿಯವನು ನನಗೆ ಮೋಸ ಮಾಡಿರಬಹುದೆಂದು. 3ನೆಯ ಸೇಬನ್ನು ತೆಗೆದು, ಇದು ಕೊಳೆತಿರಲಿಲ್ಲ, ಆದರೆ ಒಂದು ಕಡೆ ಪೂರ್ತಿಯಾಗಿ ಅಂಟಿಕೊಂಡು ಅಪ್ಪಚ್ಚಿ ಆಗಿತ್ತು. 4ನೆಯ ಸೇಬನ್ನು ತೆಗೆದುಕೊಂಡೆ. ಇದರಲ್ಲಿ ಯಾವುದೇ ಕಲೆಗಳು ಇರಲಿಲ್ಲ, ಆದರೆ ಅದರ ಮೇಲೆ ಒಂದು ಕಪ್ಪು ರಂಧ್ರವಿತ್ತು, ಹಲಸಿನ ಹಣ್ಣಿನಲ್ಲಿ ಇದ್ದ ಹಾಗೆ. ಕತ್ತರಿಸಿದರೆ ಅದರಲ್ಲಿ ಇದ್ದ ಹಾಗೆ ಕಲೆಗಳು ಇದ್ದವು. ಒಂದು ಹಣ್ಣು ಸಹ ತಿನ್ನಲು ಯೋಗ್ಯವಾಗಿರಲಿಲ್ಲ. 4 ಕೊಟ್ಟಿದ್ದಕ್ಕೆ ಇಷ್ಟು ದುಃಖ ಆಗಲಿಲ್ಲ, ಆದರೆ ಸಮಾಜದ ಈ ಚಾರಿತ್ರಿಕ ಪತನಕ್ಕಾಗಿ ದುಃಖ ಆಯಿತು. ಅಂಗಡಿಯವನು ಬೇಕೆಂದೇ ನನಗೆ ಮೋಸ ಮಾಡಿದ್ದಾನೆ. 1 ಸೇಬು ಕೊಳೆತು ಹೋಗಿದ್ದರೆ ನಾನು ಅದನ್ನು ಕ್ಷಮಿಸಬಹುದಿತ್ತು, ಬಹುಶಃ ರಾತ್ರಿ ಹೊತ್ತು ನೋಡದಿರಬಹುದೆಂದು. ಆದರೆ 4 ಸೇಬುಗಳೂ ಹಾಳಾಗಿದ್ದವು. ಇದು ಪೂರ್ತಿಯಾದ ಮೋಸವಾಗಿತ್ತು. मगर इस धोखे में मेरा भी सहयोग था। मेरा उसके साथ में हाथ में रुमाल दे देना मानो उसे धोखा देने की प्रेरणा थी। उसने भाप लिया कि यह महाशय अपनी आंखों से काम लेने वाले जीव नहीं है और ना इतने चौकस है कि घर से लौटाने आए। आदमी बेईमानी तभी करता है जब उसे अवसर मिलता है। बेईमानी का अवसर देना, चाहे वो अपने ढीलेपन से हो या सहज विश्वास से, बेईमानी में सहयोग देना है। पढ़े लिखे बाबुओं और कर्मचारियों पर तो अब कोई विश्वास नहीं करता। किसी थाने या कचहरी या म्यूनसिपाल्टी में चले जाइए, आपकी ऐसी दुर्गति होगी कि आप बड़ी से बड़ी हानि उठाकर भी उधर न जाएंगे। ಈ ಮೋಸದಲ್ಲಿ ನನ್ನ ಸಹಕಾರವೂ ಇತ್ತು. ನಾನು ಅವನ ಕೈಯಲ್ಲಿ ರುಮಾಲನ್ನು ಇಟ್ಟಿದ್ದು ಮೋಸಕ್ಕೆ ಮೊದಲ ಪ್ರೇರಣೆಯಾಗಿತ್ತು. ಅವನು ನನ್ನನ್ನು ಅಳೆದಿದ್ದ, ಈತ ತನ್ನ ಕಣ್ಣುಗಳಿಂದ ಕೆಲಸ ತೆಗೆದುಕೊಳ್ಳುವ ಪ್ರಾಣಿಯಲ್ಲ ಎಂದು, ಮತ್ತು ಮನೆಯಿಂದ ಹಿಂದಿರುಗಿ ಬರುವಷ್ಟು ಚುರುಕಾದ ವ್ಯಕ್ತಿಯೂ ಅಲ್ಲ. ಮನುಷ್ಯ ಮೋಸ ಮಾಡುವುದು ಅವಕಾಶ ಸಿಕ್ಕಾಗ. ಆ ಅವಕಾಶ ಸದರದಿಂದ, ಸಹಜ ವಿಶ್ವಾಸದಿಂದ ಆಗಿರಬಹುದು. ವಿದ್ಯಾವಂತ ವ್ಯಕ್ತಿಗಳು ಮತ್ತು ಕರ್ಮಚಾರಿಗಳ ಮೇಲಂತೂ ಯಾರೂ ನಂಬಿಕೆ ಇಡುವುದಿಲ್ಲ. ಯಾವುದೇ ಠಾಣೆ ಅಥವಾ ಕಚೇರಿ ಅಥವಾ ಮುನ್ಸಿಪಾಲ್ಟಿಗಳಲ್ಲಿ ನಿಮ್ಮ ದುರ್ಗತಿ ನೋಡಿದರೆ ಎಷ್ಟೇ ನಷ್ಟ ಆದರೂ ನಾನು ಅಲ್ಲಿ ಹೋಗುವುದಿಲ್ಲ ಎಂದು ಹೇಳುವಿರಿ. ಪೆಹಲೆ ಐಸೆ ನಹೀ ತಾ. व्यापारियों की साख बनी हुई थी। यूँ तोल में चाहे चटाक आधा चटाक कस ले, लेकिन आप उन्हें 5 की जगह भूल से 10 के नोट दे आते तो आपको घबराने की कोई ज़रूरत नहीं थी।
आपके रुपये सुरक्षित थे। मुझे याद है एक बार मैंने मुहर्रम के मेले में एक दुकानदार से एक पैसे की रेवड़ियाँ ली थी और पैसे की जगह अठन्नी दे आया था। घर आकर जब अपनी भूल मालूम हुई तो दुकानदार के पास दौड़ा गया। आशा नहीं थी कि वह अठन्नी लौटाएगा, लेकिन उसने प्रसन्न चित्त से अठन्नी लौटा दी और उल्टे मुंह मुझसे क्षमा मांगी। और यह कश्मीरी सेब के नाम से सड़े हुए सेब बेचे जाते हैं। मुझे आशा है पाठक बाजार में जाकर मेरी तरह आंखें न बंद कर लिया करेंगे, नहीं तो उन्हें भी कश्मीर की सेब ही मिलेंगे। ಮೊದಲು ಹೀಗಿರಲಿಲ್ಲ. ವ್ಯಾಪಾರಿಗಳ ಜೊತೆ ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಚೆನ್ನಾಗಿತ್ತು. ಹೇಳಬೇಕೆಂದರೆ ತೂಕದಲ್ಲಿ ಚಟಾಕು ಅರ್ಧ ಚಟಾಕು ಮೋಸ ಆಗಬಹುದು. ಆದರೆ ನೀವು ಅವರಿಗೆ 5ರ ಬದಲಿಗೆ ತಪ್ಪಾಗಿ 10 ರೂಗಳ ನೋಟನ್ನು ಕೊಟ್ಟು ಬಂದಿದ್ದರೆ ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಹಣ ಸುರಕ್ಷಿತವಾಗಿರುತ್ತದೆ. ನನಗೆ ನೆನಪಿದೆ, ಒಂದು ಸಾರಿ ಮೊಹರಂನ ಜಾತ್ರೆಯಲ್ಲಿ ಒಂದು ಅಂಗಡಿಯವನಿಂದ 1 ಪೈಸೆಯ ರೇವಡಿಯನ್ನು, ಅಂದರೆ ಎಳ್ಳು ಮತ್ತು ಸಕ್ಕರೆಯನ್ನು ಸೇರಿಸಿ ಮಾಡಿದ ಸಿಹಿ ತಿನಿಸು ತೆಗೆದುಕೊಂಡೆ. ಪೈಸೆಯ ಬದಲಿಗೆ 4 ಆಣೆಯನ್ನು ಕೊಟ್ಟಿದ್ದೆ. ಮನೆಗೆ ಬಂದಾಗ ತಪ್ಪಿನ ಅರಿವಾಗಿ ಅಂಗಡಿಯವನ ಹತ್ತಿರ ಓಡಿ ಹಿಂದಿರುಗಿಸುತ್ತಾನೆ ಎಂದು ನಂಬಿಕೆ ಇರಲಿಲ್ಲ. ಆದರೆ ಅವನು ಪ್ರಸನ್ನಚಿತ್ತನಾಗಿ ಹಣವನ್ನು ಹಿಂದಿರುಗಿಸಿದ ಹಾಗೂ ಕ್ಷಮೆ ಕೇಳಿದ. ಕಾಶ್ಮೀರದ ಸೇಬಿನ ಹೆಸರಿನಲ್ಲಿ ಕೊಳೆತ ಹಣ್ಣುಗಳನ್ನು ಮಾರುತ್ತಾರೆ. ನನಗೆ ನಂಬಿಕೆ ಇದೆ, ಕೇಳುಗರು ಮಾರುಕಟ್ಟೆಗೆ ಹೋಗಿ ನನ್ನ ಹತ್ರ ಕಣ್ಣು ಮುಚ್ಚಿಕೊಂಡು ಕೊಳ್ಳಬಾರದು. ಇಲ್ಲದಿದ್ದಲ್ಲಿ ಕಾಶ್ಮೀರದ ಸೇಬೆ ಸಿಗುತ್ತದೆ.